ಜಮ್ಮು ಮತ್ತು ಕಾಶ್ಮೀರದ ಕಿಸ್ತುವರ್ ಇಲ್ಲವೇ ಕಿಸ್ತುವಾಡ ಜಿಲ್ಲೆಯ ಚಿಸೋತಿಯ ಮಚೈಲ್ ಮಾತಾ ಯಾತ್ರೆಯ ಹಾದಿಯಲ್ಲಿ ಬಡಿಮಳೆ ಸುರಿದುದರಿಂದ ನಡೆದ ಮರಣದ ಸಂಖ್ಯೆಯು 43ಕ್ಕೆ ಏರಿಕೆಯಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ಮಚೈಲ್ ಮಾತಾ ಯಾತ್ರೆಗೆ ಭಕ್ತರು ಹೋಗುವ ದಾರಿಯಲ್ಲಿ ಮೋಡ ಸಿಡಿದು ಕೊಡಸುರಿ ಮಳೆಯಾದುದರಿಂದ ದಿಢೀರ್ ನೆರೆ, ಗುಡ್ಡಜರಿ, ಕೆರೆ ದಂಡೆ ಒಡೆದ ಅನಾಹುತಗಳು ನಡೆದವು. ಕೂಡಲೇ ನಡೆದ ರಕ್ಷಣಾ ಕಾರ್ಯಾಚರಣೆಯಲ್ಲಿ 12 ಶವಗಳು ಸಿಕ್ಕಿದ್ವು. ಮುಂದುವರಿದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅವಶೇಷಗಳ ಅಡಿಯಿಂದ ಸದ್ಯ 43 ಮೃತ ಶರೀರಗಳನ್ನು ಹೊರಕ್ಕೆ ತೆಗೆಯಲಾಗಿದೆ. ದೇಶ ಮತ್ತು ರಾಜ್ಯದ ವಿಪತ್ತು ನಿರ್ವಹಣಾ ಪಡೆಗಳು, ಪೊಲೀಸು, ಅರೆ ಸೇನಾ ಪಡೆ ಎಲ್ಲರೂ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಾವು ಕಂಡವರು ಮತ್ತು ಗಾಯಗೊಂಡವರಲ್ಲಿ ಬಹುತೇಕರು ಮಚೈಲ್ ಮಾತಾ ಯಾತ್ರೆ ಮುಗಿಸಿ ವಾಪಸ್ಸಾಗುವವರಾಗಿದ್ದರು. 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಕರ್ತರು 160ಕ್ಕೂ ಹೆಚ್ಚು ಜನರನ್ನು ವಿಪತ್ತಿನಿಂದ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. Volkswagen Mangalore, Airport Road, Yeyadi, Mangalore. Volkswagen.